ಉಡುಪಿ ನಗರಸಭೆ ಕಚೇರಿಗೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನಗರಸಭೆಗೆ ನಿತ್ಯ ನೂರಾರು ಮಂದಿ ಬರುತ್ತಾರೆ. ಅವರಿಗೆ ವಾಹನ ಪಾರ್ಕ್ ಮಾಡಲು ಸೂಕ್ತ ವ್ಯವಸ್ಥೆ ಇಲ್ಲ. ಇದರಿಂದ ಜನತೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಸಂಬಂಧಪಟ್ಟವರು ಎಚ್ಚೆತ್ತು ಶೀಘ್ರದಲ್ಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾಗಿದೆ. ಉಡುಪಿ ನಗರಸಭೆಯನ್ನು ನಗರ ಪಾಲಿಕೆ ಮಾಡುವ ಪ್ರಕ್ರಿಯೆ ಈಗ ಚಾಲ್ತಿಯಲ್ಲಿದೆ. ಆದರೆ ಬಹಳ ವರ್ಷಗಳಿಂದ ನಗರಸಭೆ ಕಚೇರಿಗೆ ಒಂದು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನಗರದ ಪ್ರಮುಖ ರಸ್ತೆ ಕೆಎಂ ಮಾರ್ಗ್ನಲ್ಲಿ ನಗರಸಭೆ ಕಚೇರಿ ಇದೆ. ನಿತ್ಯ ನೂರಾರು ಜನ ನಗರಸಭೆಗೆ ತಮ್ಮ ಕೆಲಸಕ್ಕಾಗಿ ಬರುತ್ತಾರೆ. ಇನ್ನು ನಗರಸಭೆ ಸದಸ್ಯರು, ಕಚೇರಿ ಸಿಬ್ಬಂದಿ ಸೇರಿ ಹಲವರು ಭೇಟಿ ಕೊಡುವ ಸ್ಥಳ ನಗರಸಭೆ. ಇಷ್ಟೆಲ್ಲ ಜನರ ಕಾರು, ಬೈಕ್ಗಳನ್ನು ನಿಲ್ಲಿಸಲು ನಗರಸಭೆಯಲ್ಲಿ ಪಾರ್ಕಿಂಗೇ ಇಲ್ಲ. ಕೆಎಂ ಮಾರ್ಗ್ನಲ್ಲೇ ಇವಿಷ್ಟು ವಾಹನಗಳನ್ನು ಅರ್ಧಂಬರ್ಧ ಪಾರ್ಕ್ ಮಾಡಲಾಗುತ್ತದೆ. ಇದರಿಂದಾಗಿ ಜನರಿಗೆ ಅತ್ತಿಂದಿತ್ತ ಓಡಾಡಲು ಬಹಳ ಕಷ್ಟವಾಗುತ್ತಿದೆ. ವಾಹನಗಳಿಗೂ ಸರಾಗವಾಗಿ ಸಂಚರಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ನಗರಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ಯೋಜನೆ ರೂಪಿಸಲ್ಪಡುವ ನಗರಸಭೆಯ ಸ್ಥಿತಿಯೇ ಈ ರೀತಿ ಇದೆ. ಇನ್ನು ನಗರದ ಬೇರೆ ಪ್ರದೇಶಗಳ ಕತೆ ಕೇಳಲೇಬೇಡಿ. ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ. ನಗರಸಭೆಯ ಕಟ್ಟಡ ಬೇರೆಡೆಗೆ ಸ್ಥಳಾಂತರಗೊಳ್ಳಲಿದೆ ಎನ್ನಲಾಗುತ್ತಿದೆ. ಅಲ್ಲಿಯವರೆಗೆ ನಗರದ ಜನರು ಇದೇ ರೀತಿ ಸಮಸ್ಯೆ ಅನುಭವಿಸುತ್ತಿರಬೇಕೆ? ಅಧಿಕಾರಿಗಳೇ ಇದಕ್ಕೆ ಉತ್ತರ ನೀಡಬೇಕು. ಶ್ರೀಜಿತ್, V4 ನ್ಯೂಸ್, ಉಡುಪಿ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.